ವಾರ್ತೆದ ವಿವರ ಕಂಬುಲನ್ನು ಒವ್ವೇ ಕಾರಣಗ್ಲ ಬುಡ್ಪುನ ಪ್ರಶ್ನೆ ಹೆಜ್ಜಿ ಎಂಕುಲು ಕಂಬುಲದ ಪರವಾದುಲ್ಲ ಒರಿಪಾಯರೆ ಮಾತಾರಿತಿದ ಪ್ರಯತ್ನ ಮಲ್ಪ ಅಂದು ಕೇಂದ್ರದ ಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಪಂತೇರು. ಕರಾವಳಿದ ಕಂಬುಲ ಜನಪದ ಗೊಬ್ಬುದ ಬಗೆಟ್ ಪೇಟ ಕೂಡ ರಾಗವೈತುದಂಡು ಸುಪ್ರೀಂ ಕೋರ್ಟ್ ಮೇಲ್ ಅರ್ಜಿ ಸಂದಾದ್ ಕೂಡ ತುಲಿತು ತೋಡೊಂದು ಕೇನೊಂದುಂಡು. ಈ ಬಗೆಟ್ ಕೇಂದ್ರದ ಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಅಭಿಪ್ರಾಯ ತೆರಿಪಾದಿರು. ಎಂಕುಲು ಕಂಬುಲದ ಪರವಾದುಲ್ಲ ವಾ ಕಾರಣೋಗ್ಲ ಕಂಬುಲ ಬುಡ್ಪುನ ಪ್ರಶ್ನೆನೇ ಇಜ್ಜೆ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಕಂಬುಲ ಒರಿಪಾಯರೆ ಮಾತಾ ಪ್ರಯತ್ನಲ ಮಲ್ಪುವ ತನ್ನ ಅಧಿಕಾರಡು 1 ಕೋಟಿ ರೂಪಾಯಿ ಒದಗಾದು 10 ಕಂಬುಲಗೂ ಅವಕಾಶ ಮಲ್ತು ಕೊಡ್ತಿದ್ದಿತ್ತೆ. ಹೈಕೋರ್ಟ್ ಈ ವಿಚಾರವನ್ನಗಲ ಕಂಬಲ ಒರಿಪಾಯರೆ ಬೋಡಾಯನ ಕೆಲಸ ಮಲ್ತದನ್ ಪಂಡೇರು. ಕಂಬುಲುಡು ಎರುಕ್ಲೆಗ್ ಹಿಂಸೆ ಕುರ್ಪುಜೆ ಎರುಕ್ಲೆನ್ ಜೋಕ್ಲೆರ್ದಲ ಹೆಚ್ಚ ಮೋಕೆಡ್ ತುಪ್ಪೇರು. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪರವಾದು ಒತ್ತಡ ಪಾಡಿನ ಪ್ರಯತ್ನ ಮಲ್ಪಲೆಂದು ಸದಾನಂದ ಗೌಡ್ರು ಪಂಡೇರು. ಯಾವುದೇ ಸಂದರ್ಭದಲ್ಲಿ ಕಂಬಳಕ್ಕೆ ತೊಂದರೆ ಆಗದಂಥ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದು ನಾನು ಮಾಡಿದೆ. ನಾನು ಈ ಮಣ್ಣಿನಿಂದ ಬಂದಂಥ ಒಬ್ಬ ವ್ಯಕ್ತಿ. ಈ ಮಣ್ಣಿನಿಂದ ಬಂದಂಥ ವ್ಯಕ್ತಿಗೆ ಈ ಮಣ್ಣಿನ ಸಂಸ್ಕೃತಿ ಸಂಸ್ಕಾರಗಳು ನಮಗೆ ಅದು ಅಟ್ಯಾಚ್ ಆಗಿದ್ದೇವೆ. ಆದ ಕಾರಣ ದುಡಿಮೆಯ ಒಂದು ವಿಚಾರದಲ್ಲಿ ಪ್ರತಿಬಿಂಬಿಸುವಂಥ ಒಂದು ಸಂಗತಿ ಅದು. ಇಡೀ ದುಡಿಮೆ ಯಾರು 24 ಗಂಟೆ ಭೂಮಿ ಜೊತೆ ನಂಟಿದ್ದೇವ ಅಂಥವ ಆ ಕಂಬಳದ ಆ ಕೋಣಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಹೊಂದಿಕೊಂಡಿದ್ದ ಕಾರಣ ಇದನ್ನು ಬಿಡುವಂಥ ಪ್ರಶ್ನೆಗಳಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಅಟಾರ್ನಿ ಜನರಲ್ ಹೇಳಿ ಕೇಂದ್ರ ಸರ್ಕಾರದ ಪರವಾಗಿ ಇದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತೀವಿ.